Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, ಎ ಯೂನಿಟ್ ಆಫ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಮುಕ್ಕ ಮ್ಯಾಂಗ್ಳೂರ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ ನಮಸ್ಕಾರಗಳು ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಬ್ಯಾಕ್. ನಾನು ಬ್ಯಾಕ್ ಅಂದಮೇಲೆ ಹಾಡುಗಾರರು ಜಡ್ಜಸ್ ಎಲ್ಲರೂ ಕೂಡ ಬ್ಯಾಕ್ ಆಗಿರ್ತಾರೆ ಅಂತ ಅರ್ಥ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್ ಕಾರ್ಯಕ್ರಮ ಶುರುವಾಗಿದೆ ಅಂತ. ಡೆಫಿನೆಟ್ಲಿ ಖುಷಿ ಆಗುತ್ತೆ. ನನಗಂತೂ ಈ ವೇದಿಕೆಯಲ್ಲಿ ಬರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನನ್ನ ಮಾತು ಮುಗಿದ ಮೇಲೆ ಹಾಡಿರುತ್ತೆ, ಆ ಹಾಡನ್ನು ಕೇಳೋ ಅಂಥದ್ದೇ ಒಂದು ಮಜಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಹಾಡಿನ ಜೊತೆಗೆ ಹಾಡಿನ ವಿಚಾರಗಳನ್ನು ಚರ್ಚೆ ಮಾಡೋ ಅಂಥದ್ದು ಅದು ಇನ್ನಷ್ಟು ಖುಷಿ ಕೊಡುವಂಥ ವಿಚಾರ. ಆ್ಯಂಡ್ ನಮ್ಮ ಶೋ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ನಮ್ಮ ಜಡ್ಜಸ್ ದೇ ಆರ್ ದ ಇಂಟಗ್ರಲ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೋ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವರು ಗಿಟಾರ್ ಸಿಕ್ಕಿದ್ರೆ ಸಾಕು ಅವರು ಪರ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ರಾಜಗೋಪಾಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ಸ್ವಲ್ಪ ನಾನು ಹೇಳ್ತಾ ಇದ್ದೆ ಸಾಲ್ಟಿ ಪೆಪ್ಪರ್ ಲುಕ್ಕಲ್ಲಿದ್ದಾರೆ. ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನೊಂದು 5 ವರ್ಷ ಆದರೆ ನಮಗೂ ವೈಟ್ ಹೇರ್ ಬಂದರೆ ಹಂಗೆ ಮಾಡ್ಕೋಬೋದು ಅಂತ. ಅದರ ಅರ್ಥ ನನಗಿಂತ 5 ವರ್ಷ ಜಾಸ್ತಿ ಅಂತಲ್ಲ ಅವ್ರಿಗೆ. ಎನಿವೇ ಸರ್, ವೆಲ್ಕಮ್ ಟು ದ ಶೋ. ನಮ್ಮ ಜೊತೆ ಇರುವಂಥವರು ಕದ್ರಿ ಮಣಿಕಾಂತ್ ಸರ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ನಮ್ಮ ಜೊತೆ ಇನ್ನೊಬ್ಬರಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರು ಸ್ಟೈಲ್ಗೋಸ್ಕರ ಕೂದಲಿಡೋದಿಲ್ವೋ ಅಥವಾ ಕೂದಲಿಲ್ವೋ ಅದು ನನಗೆ ಗೊತ್ತಿಲ್ಲ, ಆಮೇಲೆ ಕ್ಲಾರಿಫೈ ಮಾಡೋಣ. ಬಟ್ ಅದೇ ಅವರ ಒಂದು ಸಿಗ್ನೇಚರ್ ಅಂತ ಹೇಳ್ಬೋದು. ಆ ತಲೆಯ ಒಳಗಡೆ ಮಾಡಿರೋವಂತಹ ಸಾಧನೆ ಅದು ಅತ್ಯದ್ಭುತವಾಗಿರುವಂಥದ್ದು. ಆ ಸಾಧನೆಯ ಸಾಧಕ ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಐ ಮೀನ್ ಟು ಸೇ ವಿಠಲ್ ಮನೋಹರ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಒಂದು ರೌಂಡ್ ಏನಿದೆ ಅದು ಪ್ಯೂರ್ಲಿ ನಡೀತಾ ಇರೋವಂಥದ್ದು ಗುರು ಕಿರಣ್ ಸರ್ ಇವರ ಹಾಡಿನ ಒಂದು ಬೇಸಲ್ಲಿ. ಅಂದರೆ ಅವರು ಹಾಡಿರುವಂತಹ ಹಾಡು ಅಥವಾ ಅವರು ಕಂಪೋಸ್ ಮಾಡಿರುವಂತಹ ಹಾಡು. ಗುರು ಕಿರಣ್ ಸ್ಪೆಷಲ್ ರೌಂಡ್ ಅಂತ ಇದರ ಹೆಸರು. ಆ್ಯಂಡ್ ಆ ರೌಂಡ್ ಆಗಬೇಕು ಅಂತಂದರೆ ಅವ್ರ ಮುಂದೆ ಇರಲೇಬೇಕು. ಸೊ ನಮ್ಮ ಪ್ರೀತಿಯ ಗುರು ಕಿರಣ್ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಇವತ್ತಿನ ಎಪಿಸೋಡ್ ಶುರು ಮಾಡಬೇಕು ಅಂತಂದರೆ ಹಾಡುಗಾರ್ತಿ ಬರಬೇಕು. ಆದರೆ ಲತಾಶ್ರೀ ಅವರು ಗುಜರಾತ್ನಿಂದ ಇಲ್ಲಿಗೆ ಬಂದಿರೋವಂಥದ್ದು ನಿಮ್ಗೆ ಗೊತ್ತೇ ಇದೆ, ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ. ಆದರೆ ನಾನು ಅವ್ರನ್ನ ಅಂದರೆ ಯಾವ ಸಾಂಗ್ ಅದು ಅಂತ ಕೇಳೋದಕ್ಕೆ ಹೋದಾಗ ಸುಮ್ಮನೆ ನಗ್ತಾ ಇದ್ದಾರೆ. ನಾನು ಕೇಳೋದು ಏನಾಯಿತು ಅಂತ, ಇಲ್ಲ ಸುಮ್ಮನೆ ನಗ್ತಾ ಇದ್ದಾರೆ. ಅಲ್ಲ, ಮತ್ತೂ ಕೇಳಿದೆ ಯಾಕ್ರಿ ನನ್ನ ಕಂಡ್ರೆ ಕಾಮಿಡಿ ಪೀಸ್ ಥರ ಕಾಣ್ತೀನಿ, ಸುಮ್ಮನೆ ಯಾಕೆ ನಗ್ತಾ ಇದ್ದೀರಾ ಅಂತ. ಅದಕ್ಕೆ ಕೇಳಿದ್ರು ರಿಹರ್ಸಲ್ ಅಂತ. ನನಗೆ ಅರ್ಥ ಆಗಿಲ್ಲ ಯಾಕೆ ಇದು ಏನು ವಿಷಯ ಅಂತ. ಅದು ಕೇಳಿದ್ರು ನಾನು ಹಾಡೋವಂತಹ ಹಾಡು ಸುಮ್ಮನೆ ನಗ್ತಾಳೆ. ಖಂಡಿತ ನಿಮ್ಮ ಫೇವ್ರೆಟ್ ಹಾಡಾಗಿರುತ್ತೆ. ಅದನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಗುಜರಾತ್ನಿಂದ ಮಂಗಳೂರಿಗೆ ಬಂದಿರೋಂತಹ ಲತಾಶ್ರೀ. ಪುಟ್ ಹ್ಯಾಂಡ್ಸ್ ಟುಗೆದರ್ ಪ್ಲೀಸ್. ವೆಲ್ಕಮ್ ಲತಾಶ್ರೀ.
ಓಕೆ, ಗುಜರಾತಿನಿಂದ ಬಂದಿರುವಂತಹ ಲತಾಶ್ರೀ ಅವರು ಎಕ್ಸಲೆಂಟ್ ಆಗಿದೆ ಅನ್ನುವಂಥ ಒಂದು ಹಾಡನ್ನು ಹಾಡಿದ್ರು. ಅಂದರೆ ನಾವು ಹಳ್ಳಿಯಲ್ಲೆಲ್ಲ ಎಕ್ಸಲೆಂಟ್ ಅಂತ ಹೇಳೋದು ಆಕ್ಸಿಡೆಂಟನ್ನು. ಎನಿವೇಸ್, ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಕೇಳೋವಂಥ ಸಮಯ. ಮೊದಲನೇದಾಗಿ ಮಣಿಕಾಂತ್ ಕದ್ರಿ ಸರ್ ಹೇಳಿ. ಹಾಯ್ ಲತಾಶ್ರೀ. ಹಲೋ ಸರ್. ಸೊ ತುಂಬ ಕನ್ಫ್ಯೂಷನ್ ಇತ್ತು. ಐ ಥಿಂಕ್ ಪ್ರಾಕ್ಟೀಸ್ ಟೈಮ್ ಸಾಕಾಗಲಿಲ್ಲ ಅಥವಾ ಹೊಸ ಸಾಂಗು ಹೊಸ ಲ್ಯಾಂಗ್ವೇಜ್ ಆಗಿರ್ಬೋದು. ಬೋತ್ ಸರ್. ಯಾ, ಸಿ ಈ ಸಾಂಗ್ ದಿಸ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್ ಸಾಂಗ್. ಗುರು ಸರ್ ಮಾಡಿರುವಂತಹ ಮೈ ಫೇವರೆಟ್ ಸಾಂಗ್ ಅಂತ ಹೇಳ್ಬೋದು. ಈ ಸಾಂಗ್ ಆ ಟೈಮಲ್ಲಿ ಬಂದಾಗ ನಾವೆಲ್ಲ ಹುಚ್ಚಾಗಿಬಿಟ್ಟಿದ್ವಿ. ಕ್ಯಾಸೆಟ್ಗಳನ್ನು ತೊಗೊಂಡು ನನ್ನ ಒಂದು ಓಮ್ನಿ ಕಾರ್ ಇತ್ತು, ಆ ಕಾರಲ್ಲಿ ಫುಲ್ಲು ಸ್ಪೀಕರ್ಸ್ ಎಲ್ಲ ಇತ್ತು. ಕಾಲೇಜ್ ಸುತ್ತ ಇದೇ ಸಾಂಗ್ಗಳನ್ನು ಹಾಕ್ಕೊಂಡು ಆ ಬೀಟ್ಸ್ ಬಂದಾಗ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ಆ್ಯಂಡ್ ಐ ವಾಸ್ ಲೈಕ್ ಐ ಬಿಕೇಮ್ ಕ್ರೇಜಿ ಫ್ಯಾನ್ ಆಫ್ ಗುರುಕಿರಣ್ ಸರ್ ಆ ಟೈಮಲ್ಲಿ. ಸೊ ವಂಡರ್ಫುಲ್ ಸಾಂಗ್ ಯು ಸೆಲೆಕ್ಟೆಡ್, ಬಟ್ ಐ ವಿಶ್ ನೀವು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ರಾಜ್ಗೋಪಾಲ್ ಸರ್ ಹೇಗಿತ್ತು? ಲತಾಶ್ರೀ, ಹಲೋ ಸರ್. ಲಿರಿಕ್ಸ್ ಎಲ್ಲ ಫಂಬಲ್ ಆಗ್ತಾಯಿತ್ತು. ವಿ ನಾಟ್ ಕಾನ್ಫಿಡೆಂಟ್ ವಿತ್ ದ ಲಿರಿಕ್ಸ್. ಐ ಥಿಂಕ್ ಎಸ್ ಸರ್. ಇವನ್ ಟ್ಯೂನ್ ಆಲ್ಸೋ ನಾಟ್ ರಿಜಿಸ್ಟರ್ಡ್ ಪ್ರಾಪರ್ಲಿ, ಐ ಬಿಲೀವ್ ಅಲ್ಲ, ಎಸ್ ಸರ್. ಸಮಥಿಂಗ್ ಟೋಟಲಿ ಐ ಕ್ಯಾನ್ ಸೇ ಇಟ್ ವಾಸ್ ನಾಟ್ ಯುವರ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಮನೋಹರ್ ಸರ್ ಪ್ಲೀಸ್. ಒಂದು ಸಾಂಗ್ ಸೆಲೆಕ್ಟ್ ಮಾಡುವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮ್ಯಾಮ್. ಯಾಕಂದರೆ ಲಿರಿಕ್ಸ್ ಎಲ್ಲ ಯೌವನವೇ ಐಲೈಲು ಹೃದಯಗಳ ಹಾರ್ಟ್ ಫೇಲು, ಅದು ಆ್ಯಕ್ಚುಲಿ ನೀವು ಹೃದಯಗಳ ಹಾರ್ಟ್ ಬ್ರೇಕು ಅಂತಂದ್ರಿ. ಸೊ ಮಿಸ್ಟೇಕ್ಸ್ ಎಲ್ಲ ಆಗ್ತಿತ್ತು. ಸೊ ಅಂದರೆ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಒಂದು ಸಾಂಗಲ್ಲಿ. ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿ, ಗ್ರಾಸ್ಪ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫೈನಲ್ ಆಗಿ ನಮ್ಮ ಗುರುಕಿರಣ್ ಸರ್ ಏನು ಹೇಳ್ತಾರೆ ಕೇಳ ಬನ್ನಿ. I think not prepared, absolutely not prepared, because tune, lyric, everything went bonkers. Lyrics, Charana also, there were a lot of mistakes in the lyrics. Okay, why, what happened? Sir, actually I was not prepared for this song, and last moment only change ಮಾಡಿ. Actually I didn't got the track for another songs I was finding, but then Which song were you trying? I actually I tried many tracks, but I didn't found which I could sing properly. Which one did I try for? Sara Sara. Which one? Sara Sara from Abhimanyu movie. Abhimanyu is not my film. ಆಯುಷ್ಮಾನ್ ಭವ. Oh, sorry. ಓಕೆ. Okay. And it's totally my mistake. I was underprepared, and I'm sorry for that. Okay, that's fine, because it's a competition, right? Yes, yes, yes. Everything counts. Yes. Okay, ma. Okay. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಬಟ್ ಅವ್ರಿಗೆ ಕನ್ಫ್ಯೂಸ್ ಆಯಿತು. ಅಂದರೆ ಹಿ ಹ್ಯಾಸ್ ಡನ್ ಮೋರ್ ದೆನ್ 100 ಮೂವೀಸ್. ಅಭಿಮನ್ಯು ಯಾವ ಗ್ಯಾಪಲ್ಲಿ ಮಾಡಿದ್ದು ನಾನು ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಸುಂದರವಾಗಿರುವಂತಹ ಮೆಲಡಿ ಹಾಡನ್ನು ಹಿಡ್ಕೊಂಡು ಸೊ ಜೇಸನ್ ಅವರು ಬರ್ತಾ ಇದ್ದಾರೆ. ಸೊ ಜೇಸನ್ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಪ್ಲೀಸ್ ವೆಲ್ಕಮ್ ಜೇಸನ್ ಆನ್ ದ ಸ್ಟೇಜ್. ಶುರುವಾಗಿದೆ ಒಳಗೆ ಅರಿವಾಗದೆ ನನಗೆ ಒಲವೆಂಬ ಜಾದು ಮೆಲ್ಲಗೆ ಶುರುವಾಗಿದೆ ಒಳಗೆ ಅರಿವಾಗದೆ ನನಗೆ. ನಗುವಿನ ಬಲೆಗೆ ಸಿಲುಕಿದ ಗಳಿಗೆ ನನ್ನ ಎದೆಯಲ್ಲಿ
ನಿನ್ನ ಹಸ್ತಾಕ್ಷರ ನಡೆಯುವ ಜೊತೆಗೆ ನವಯುಗದೆಡೆಗೆ ನಮ್ಮ ಬದುಕಲ್ಲಿ ನವ್ಯ ಮನ್ವಂತರ ಋತುಮಾನದಲ್ಲಿ ಹೊಸ ಕಳೆಯಿದೆ ತಿಳಿಬಾನಿನಲ್ಲಿ ಹೊಸ ಭ್ರಮೆಯಿದೆ ನಿನ್ನ ಕಿರುನಗೆಯ ಪರಿಗೆ ಶುರುವಾಗಿದೆ ಒಳಗೆ ಅರಿವಾಗದೆ ನನಗೆ ಗಪ್ಪ ಪದ ಪ ಮಗರೆ ರೆ ಮಗರೆ ಗರೆ ಧನ ಗಪ್ಪ ಪದ ಪ ಮಗರೆ ರೆ ಮಗರೆ ರೆ ಗಪ್ಪ ಪದ ಪ ಮಗರೆ ರೆ ಮಗರೆ ಸಾರೆ ನಿರೆ ನೀ ದದ ಪದ ಸಪ ಕಣ ಕಣಗಳಿಗೆ ಅಮಲಿನ ಗುಳಿಗೆ ನೀಡಿದೆ ನೀನು ಆದನ ತತ್ತರ ಕ್ಷಣದಲ್ಲಿ ಸೆಳೆದೆ ಕನಸಲಿ ಸುಳಿದೆ ನನ್ನನ್ನೇ ನಾನು ನಿಂಗೆ ಹಸ್ತಾಂತರ ನಿದಿರೇನೇ ಇಲ್ಲ ಇರುಳಿರುಳಿಗೆ ಮದಿರೇನೇ ಇಲ್ಲ ನನ್ನ ನೆರವಿಗೆ ನೀನು ನನ್ನ ಕೊಲ್ಲುವ ಪರಿಗೆ ಶುರುವಾಗಿದೆ ಒಳಗೆ ಅರಿವಾಗದೆ ನನಗೆ ಒಲವೆಂಬ ಜಾದು ಮೆಲ್ಲಗೆ ಓಕೆ, ವಾಟ್ ಅ ಫ್ಯಾಬ್ಯುಲಸ್ ಸಾಂಗ್ ಅಲ್ವಾ? ಸೊ ಇಂತಹ ಒಂದು ಅದ್ಭುತ ಹಾಡನ್ನು ಕೇಳೋವಂಥದ್ದೇ ಖುಷಿ ನಮಗೆ ಅಲ್ಲ. ಅದೇ ಫೀಲಲ್ಲಿ ಇದ್ದೀರಾ, ಇನ್ನೂ ಸ್ವಲ್ಪ ಹೊರಗೆ ಬರ್ಬೋದು ನೀವು. ಆ್ಯಂಡ್ ಇವಾಗ ಕಮೆಂಟ್ಸ್ ಕೇಳೋವಂಥ ಸಮಯ. ನೀವು ಹಾಡುವಾಗಲೂ ಅದೇ ನಗ್ನಗ್ತಾ ಹಾಡ್ತೀರ. ನಿಮ್ಮ ಮುಖ ನೋಡಿದ್ರೇ ಅವ್ರಿಗೆ ಅನಿಸುತ್ತೆ ಈ ನಗುಗಾದ್ರೆ ಏನಾದರೂ ಒಂದು ಪಾಸಿಟಿವ್ ಹೇಳಬೇಕು ಅಂತ. ಸೊ ಮಣಿಕಾಂತ್ ಸರ್ ರೆಡಿ ಆಗಿದ್ದಾರೆ ಏನೋ ಹೇಳೋದಕ್ಕೆ. ಸೊ ಪ್ಲೀಸ್ ಸರ್. ಮೆಲ್ಲಗೆ very soft singer you are, very nice. I mean this song was good selection, beautiful composition. Again modulations ಕೊಡಿದಾಗ high range ಗೆ ಹೋದಾಗ you can maybe I thought ಇನ್ನು ಸ್ವಲ್ಪ open up ಆಗ್ಬೋದಿತ್ತು ಅಂತ. So other than that it was good. Good luck. ಥ್ಯಾಂಕ್ ಯು. ಏನಾದರೂ ನಾವು ಮೆಲ್ಲಗೆ ಆಡೋದಲ್ವ. ವಿ ಮನೋಹರ್ ಸರ್ ಹೇಗಿತ್ತು? ನಿಮ್ಮ ಕಾಸ್ಟ್ಯೂಮ್ ಚೆನ್ನಾಗಿದೆ, ಪ್ಯಾಂಟು ಶರ್ಟ್. ಥ್ಯಾಂಕ್ ಯು ಸರ್. ಸರ್ ಏನು ಸರ್ ಇದು, ನಾವು ಇಷ್ಟೆಲ್ಲ ವೆರೈಟಿ ಆಗ್ತೀವಿ ಹೇಳೇ ಇಲ್ಲ ನಮಗೆ. ಪರವಾಗಿಲ್ಲ, ನಿಮಗೆ ಒಟ್ಟಿಗೆ ಹೇಳುವಂತ ಹೋಗುವಾಗ ಪರವಾಗಿಲ್ಲ ಸರ್. ಪ್ಲೀಸ್ ಕಂಟಿನ್ಯೂ ಸರ್. ಹೌ ಟಾಲ್ ಆರ್ ಯು? ಪ್ರಾಬಬ್ಲಿ 6'2". 6'2". ಚೆನ್ನಾಗಿ ಆಡಿದ್ರಪ್ಪ, ಸಾಫ್ಟಾಗಿ ತುಂಬ ಚೆನ್ನಾಗಿ ಆಡಿದ್ರಿ. ಕೇಳಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಸ್ವಲ್ಪ ನಿದ್ದೆನೂ ಬಂತು, ಸ್ವಲ್ಪ ಜೋಗಳ ಹಾಡ್ದಾಗಿತ್ತು. ಒಳ್ಳೆ ಹಾಡಲ್ಲ, ಹಾಗಾಗಿ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇವಾಗ ಸಿನಿಮಾ ನೋಡಿ ನಿದ್ದೆ ಬಂತು ಅಂದರೆ ಟೋಟಲ್ ನೆಗೆಟಿವ್ ಅಂತ, ಏನು ಡಬ್ಬ ಸಿನಿಮಾ ಅಂತ. ಹಾಡು ಕೇಳಿ ನಿದ್ದೆ ಬಂತು ಅಂದರೆ ನೀವು ಮಲಗಿಸಿದ್ದೀರಾ ಅಂತ, ಅದು ಪಾಸಿಟಿವ್ ನೋಟ್ ಅಲ್ವಾ? ಆಗಿರ್ಬೋದು ಅಲ್ವಾ ಸರ್? ಹೌದೌದು. ಅವರ ಮನಸ್ಸಿಗೆ ಶಾಂತಿ ಸಿಕ್ಕಿದೆ. ಹೌದೌದು, ಶಾಂತಿ ಸಿಕ್ಕಿದಂತೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಂತೆ. ಸದ್ಯ ಈ ಕೊರೋನಾ ಟೈಮಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ತು. ಓಕೆ, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ ಸರ್ ಇನ್ನಷ್ಟು. ಎನಿವೇಸ್, ಇಲ್ಲ ಕರೆಕ್ಟಾಗಿ ಹೇಳಿದ್ದೀರ, ಮನಸ್ಸಿಗೆ ಶಾಂತಿ, ಆತ್ಮಕ್ಕಲ್ಲ, ಅದು ಬೇರೆ ಟೈಮಲ್ಲಿ ಹೇಳೋದು. ಎನಿವೇಸ್, ಪರಿಶುದ್ಧವಾದಂತಹ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜ್ಗೋಪಾಲ್ ಸರ್ ಹೇಳಿ. ಒನ್ ಮೋರ್ ಮೆಲೋಡಿ ಸಾಂಗ್ ಬೈ ಗುರುಕಿರಣ್ ಸರ್, ಆರ್ಸೆನಲ್. ಒಳ್ಳೆ ಸಾಂಗ್ ಇದು. ಒರಿಜಿನಲ್ ಸಿಂಗರ್ ಇಸ್ ಸುರೇಶ್ ವಾಡ್ಕರ್ ಸರ್. ಯಾ, ಬಟ್ ಫಾರ್ ಯುವರ್ ಟೆಕ್ಸ್ಚರ್, ಯುವರ್ ವಾಯ್ಸ್ ಜಾನ್, ನಿಮ್ಮ ಸಿಂಗಿಂಗ್ಗೆ ಸ್ಟೈಲ್ಗೆ ದಿಸ್ ಸಾಂಗ್ ಸೂಟ್ಸ್ ವೆರಿ ಮಚ್. ಥ್ಯಾಂಕ್ ಯು ಸರ್. ನೀಟ್ ಸಿಂಗಿಂಗ್, ವೆರಿ ಸೂತಿಂಗ್, ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ ಸರ್, ಓವರ್ ಆಲ್ ಆಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ ಸರ್ ಇದರಿಂದ?
ಪಾ 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 ಪಾ. ಇಲ್ಲ ಸರ್, ಅದು ಬೇರೆ, ಇದು ಮನಸ್ಸಿಗೆ ಶಾಂತಿ ಸರ್. ಆ್ಯಂಡ್ ಗುರು ಕಿರಣ್ ಸರ್ಗೆ ಏನಾದರೂ ಮನಸ್ಸಿಗೆ ಅದು ಸಿಕ್ಕಿದ್ರೆ ಪಾಸ್ ಅಂತಲೇ ಲೆಕ್ಕ. ಸರ್ ಹೇಳಿ ಪ್ಲೀಸ್. Why did you select this song? ಆ್ಯಕ್ಚುಲಿ ಐ ವಾಸ್ ಚೆಕಿಂಗ್ ಆನ್ ಸ್ಪಾಟಿಫೈ. ನಾನು ಸ್ಪಾಟಿಫೈಲಿ ನೋಡ್ತಿದ್ದೆ ಗುರು ಕಿರಣ್ ಸರ್ ಬೆಸ್ಟ್ ಸಾಂಗ್ಸ್ ಅಂತ. ಇದು ಸಾಂಗ್ ಮತ್ತು ಇನ್ನೊಂದು ರಾಜ್ಕುಮಾರ್ ಸರ್ ಅವ್ರು ಹಾಡಿದ ಸಾಂಗ್ ನನಗೆ ಬಂತು, ಅಂದರೆ ಸ್ಪಾಟಿಫೈ ಲಿಸ್ಟಲ್ಲಿ. ಐ ಚೋಸ್ ದಿಸ್. ಅದು ಮೆಲೋಡಿ ನನಗೆ ಒಮ್ಮೆ ಕೇಳುವಾಗ ನನ್ನ ಹೃದಯಕ್ಕೆ ಅದು ಮನಸ್ಸಿಗೆ ಶಾಂತಿ ಸಿಕ್ತು. ಮನಸ್ಸಿಗೆ ಶಾಂತಿ ಸಿಕ್ಕಿತ್ತು. ಹೌದು, ಖಂಡಿತ. ಓಕೆ, ಯಾಕೆಂದರೆ ನಾನು ಈ ಹಾಡು ಕೆಲವು ಎಷ್ಟೋ ವರ್ಷಗಳ ನಂತರ ಕೇಳ್ತಾ ಇದ್ದೀನಿ. ಐ ಕಂಪೋಸ್ಡ್ ಇಟ್ ಫಾರ್ ಗೌತಮ್, ಐ ರಿಮೆಂಬರ್. ವಾಡ್ಕರ್ ಅವರು ಹಾಡಿದ್ದಾರೆ. ಸಮ್ ಮೂವೀಸ್ ಡೋಂಟ್ ವರ್ಕ್, ಸೊ ದಿಸ್ ಮೂವಿ ಡಿಂಟ್ ವರ್ಕ್ ವೆಲ್, ಬಟ್ ಟೂ ಆಫ್ ದ ಸಾಂಗ್ಸ್, ಇವನ್ ದಿಸ್ ಆ್ಯಂಡ್ ದಿಸ್ ಒನ್ ಮೋರ್, ರಂಪಯ್ಯ ಅಂತ, ಅದು ಯಾರ ಮಗಳು ಏಳು ಅಂತ, ದಟ್ ವಾಸ್ ಎ ಹ್ಯೂಜ್ ಹಿಟ್ ಆ ಟೈಮಲ್ಲಿ. ಬಟ್ ದ ಫಿಲ್ಮ್ ಡಿಂಟ್ ಡಿಂಟ್ ಡೂ ವೆಲ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ಯು ಹ್ಯಾವ್ ಸಂಗ್ ವೆಲ್. ಐ ಡಿಂಟ್ ಲೈಕ್ ದ ಟ್ರ್ಯಾಕ್ ಕ್ವಾಲಿಟಿ ವಾಸ್ ಪ್ರಿಟಿ not happening. Because this was the best that I could found. Yeah, andre just sing the song, Pallavi. ಶುರುವಾಗಿದೆ ಒಳಗೆ. ಇದು ಬರ್ತಾ ಇರ್ಬೇಕಲ್ಲಿ, ಅದೊಂಥರ ಒಂದು ಸ್ವಲ್ಪ ಆಡ್ ನೋಟ್ಸ್ ಅಲ್ಲಿ ಕೊಟ್ಟಿದೆ. ಸೊ ಇಟ್ ಹ್ಯಾಡ್ ಟು ವರ್ಕ್. ಅದು ಕೇಳ್ತಾನೆ ಇರಲಿಲ್ಲ. ಸೊ ದ ಬ್ಯೂಟಿ ಆಫ್ ದ ಸಾಂಗ್ ಈಸ್ ರಿಲೈಸ್ ಆನ್ ದ್ಯಾಟ್. ಆ್ಯಕ್ಚುಲಿ ಅದು ಕೇಳ್ತಾ ಇರಲಿಲ್ಲ, ಬಟ್ ಸಿಂಗಿಂಗ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸರ್. ಗುಡ್ ಆ್ಯಂಡ್ ಗುಡ್ ಸೆಲೆಕ್ಷನ್, ಬಿಕಾಸ್ ಈ ಸಾಂಗ್ ನಿನ್ನ ಸೂಟ್ ಆಗ್ತಾ ಇತ್ತು. ಥ್ಯಾಂಕ್ ಯು. ಸೊ ದಟ್ ವಾಸ್ ದಿಸ್ ವಾಸ್ ಅ ಸೋಬರ್ ಸಾಂಗ್. ಇಟ್ ವೆಂಟ್ ವೆಲ್ ವಿತ್ ಯು. ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೋಡಿ, ಆ ಸಾಂಗ್ನ ಕಂಪೋಸ್ ಮಾಡಿದವರೆ ಇಷ್ಟೊಂದು ಒಳ್ಳೆ ಕಮೆಂಟ್ ಕೊಟ್ಟಾಗ ನಿಮ್ಮ ಮನಸ್ಸಿಗೆ ಡೆಫಿನೆಟ್ಲಿ ಏನು ಸಿಕ್ಕಿರುತ್ತೆ? ಶಾಂತಿ. ಎಲ್ಲಿದ್ದಾಳೆ ಅವಳು? ಅವ್ರ ಮನಸ್ಸೊಳಗಡೆ ಅಲ್ವಾ? ಹೌದು, ಎಲ್ಲ ಹೌದು ಅಂತೀರಾ. ಒಂದು ರಿಕ್ವೆಸ್ಟು, ಯಾರಿಗೂ ಆದರೂ ಹೋಗಿ ಮನಸ್ಸಿಗೆ ಶಾಂತಿ ಅಂತ ಹೇಳಿ, ಬಟ್ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಯಾವತ್ತೂ ಹೇಳಬೇಡಿ. ಎನಿವೇಸ್, ಥ್ಯಾಂಕ್ ಯು. ಆ್ಯಂಡ್ ಹೇಳಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ನಿಮಗೆ? ಇದು ಸ್ವಲ್ಪ ಅಂದರೆ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ, ನ್ಯೂ ಜರ್ನಿ. Okay. ಅಂದರೆ ತುಂಬ ಹೊಸ ಸಾಂಗ್ಸ್ ಕಲೀಲಿಕ್ಕೆ ಸಿಕ್ಕಿತ್ತು, ಕೇಳಲಿಕ್ಕೆ ಸಿಕ್ಕಿತ್ತು. ಹಾಗೆ ಓವರ್ ಆಲ್ ಇಟ್ ಮೇಡ್ ಮೀ ಇನ್ ಟು ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್. ಇದೆಲ್ಲ ಕೇಳಿ ನಮ್ಮ ಮನಸ್ಸಿಗೂ ಶಾಂತಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಖಂಡಿತ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಗುರು ಸರ್ ಅವರು ಕಂಪೋಸ್ ಮಾಡಿರುವಂತಹ ಹಾಡುಗಳು ಆ್ಯಂಡ್ ಅವರೇ ಮುಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಬರುವಂತಹ ಟೈಮ್. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ಓಕೆ, ಅಂತೂ ಇಂತೂ ನಾವು ಕಾಯ್ತಾ ಇದ್ದಂತಹ ಅಥವಾ ಮುಂದೆ ಯಾರು ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಸಿಗುವಂತಹ ಸಮಯ. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರ್ಯಾಂಡ್ ಆಗಿ ಸೆಮಿಫಿನಾಲೆಯ 3 ರೌಂಡ್ಗಳಿತ್ತು. ಅಂದರೆ ಒಬ್ಬರಿಗೆ 3 ಅವಕಾಶಗಳು. ಅಂದರೆ ಒಂದರಲ್ಲಿ ಒಂದು ಸ್ವಲ್ಪ ತಪ್ಪಾದರೆ ಇನ್ನೊಂದು ಅವಕಾಶ, ಅದರಲ್ಲಿ ತಪ್ಪಾದರೆ ಇನ್ನೊಂದು ಅವಕಾಶ, ಒಟ್ಟು 3 ಅವಕಾಶಗಳು. ಆ 3 ಅವಕಾಶಗಳನ್ನು ನೋಡಿ, ಅಂದರೆ 3 ಸ್ಟೈಲಲ್ಲಿ ಅವ್ರಿಗೆ ಅವಕಾಶ, ಅವರು ಯಾವುದರಲ್ಲಿ ಬೆಟರ್ ಇದ್ದಾರೆ, ಯಾವುದರಲ್ಲಿ ಸ್ಟ್ರಾಂಗ್ ಇದ್ದಾರೆ, ಇದನ್ನೆಲ್ಲ ತೂಗಿ ಅಳೆದು ನಮ್ಮ ಜಡ್ಜಸ್ ಮುಂದಿನ ರೌಂಡಿಗೆ ಹೋಗುವಂಥವ್ರು, ಅಂದರೆ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂಥವ್ರು ಯಾರು, ಎಷ್ಟು ಜನ, ಎಲ್ಲ ಪ್ರಶ್ನೆಗೆ ಇವಾಗ ಉತ್ತರ ಸಿಗುತ್ತೆ. ಅಂದರೆ ಯಾರು ಇವತ್ತು ಈಗ ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಆ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್, ಎಲ್ಲ ಸ್ಪರ್ಧಾಳುಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಓಕೆ, ಅಂತೂ ಇಂತೂ ನಮ್ಮ ಗ್ರ್ಯಾಂಡ್ ಸೆಮಿಫಿನಾಲೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಅಂದರೆ ಒಂದು ದೊಡ್ಡ ಪ್ರಶ್ನೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದೇನು ಅಂತಂದರೆ ಮುಂದಿನ ಹಂತಕ್ಕೆ, ಗ್ರ್ಯಾಂಡ್ ಫಿನಾಲೆಗೆ, ಅಂದರೆ ಎಲ್ಲರೂ ಕಾಯ್ತಾ ಇದ್ದಂಥದ್ದು ಆ ಒಂದು ರೌಂಡ್ಗೋಸ್ಕರ. ಅದಕ್ಕೆ ಯಾರು ತೇರ್ಗಡೆ ಆಗ್ತಾರೆ, ಯಾರು ಇಲ್ಲಿಂದಾನೆ ಮನೆಗೆ ಹೋಗ್ತಾರೆ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. ಸೆಮಿಫಿನಾಲೆಯಲ್ಲಿ 3 ರೌಂಡ್ ಇತ್ತು. ಸೆಮಿ ಕ್ಲಾಸಿಕಲ್, ಭಾವಗೀತೆ ಆ್ಯಂಡ್ ಗುರು ಕಿರಣ್ ಸರ್ ಸ್ಪೆಷಲ್ ರೌಂಡ್ ಅಂತ. ಸೊ ಆ 3 ರೌಂಡಲ್ಲಿ ಅವ್ರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸಸ್ ಏನಿದೆ ಅದನ್ನು ಲೆಕ್ಕ ಹಾಕಿ, ಅದನ್ನು ತೂಗಿ ಅಳೆದು
ಅದರಲ್ಲಿ ಬಂದಿರೋವಂತಹ ಮಾರ್ಕ್ಸನ್ನು ನೋಡಿ ಯಾರು ಮುಂದೆ ಹೋಗ್ತಾರೆ ಅಂತ ನಮ್ಮ ದ ಗ್ರೇಟೆಸ್ಟ್ ಜಡ್ಜಸ್ ಡಿಸೈಡ್ ಮಾಡ್ತಾರೆ. ಒಂದೊಂದು ನಾನು ಹೇಳಬೇಕು, ಇಲ್ಲಿರೋವಂತಹ 14 ಜನರು ಡೆಫಿನೆಟ್ಲಿ ಎಲ್ಲರ ಮುಖದಲ್ಲೂ ನಗು ಇರಬೇಕು. ಯಾಕೆ ಅಂತಂದರೆ ನಿಯರ್ಲಿ ಮೋರ್ ದೆನ್ 500 ಜನಕ್ಕಿಂತಲೂ ಹೆಚ್ಚು ಜನ ಇದರಲ್ಲಿ ಆಡಿಷನ್ ಕೊಟ್ಟಿದ್ದರು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಂದನೂ ಮೋರ್ ದೆನ್ 500 ಕಂಟೆಸ್ಟೆಂಟ್ಸ್ ಇದ್ದರು. ಅದರಲ್ಲಿ ಕಡೆಯ 14 ಕಂಟೆಸ್ಟೆಂಟ್ಸ್ ನೀವು. ಸೊ ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಡೆಫಿನೆಟ್ಲಿ ಚಪ್ಪಾಳೆ ಕೊಡಬೇಕು ನಿಮಗೆ. ಯಾಕೆಂದರೆ ನೀವು ಖಂಡಿತವಾಗ್ಲೂ ಇಲ್ಲಿ ತನಕ ಬಂದಿರೋ ಅಂಥದ್ದೇ ಒಂದು ದೊಡ್ಡ ಸಾಧನೆ. ಆ್ಯಂಡ್ ಕಾಂಪಿಟೇಷನ್ ಅಂದ ಮೇಲೆ ಎಂಡ್ ತನಕ ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಅರ್ಧ ಮಾರ್ಕೋ, ಮುಕ್ಕಾಲು ಮಾರ್ಕೋ, 1 ಮಾರ್ಕೋ ಈ ಡಿಫ್ರೆನ್ಸಸ್ಸಿಂದ ಕೆಲವರು ಮನೆಗೆ ಹೋಗ್ತಾರೆ, ಕೆಲವರು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾರೆ. ಸೊ ನೀವೆಲ್ಲ ರೆಡಿ ಆಗಿದ್ರೆ ನಾನು ಜಡ್ಜಸ್ ಹತ್ರ ಕೇಳ್ತೀನಿ, ಎಷ್ಟು ಜನ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾರೆ, ಎಷ್ಟು ಜನ ಮನೆಗೆ ಹೋಗ್ತಾರೆ ಅಂತ. ರೆಡಿನಾ? ಐ ಕ್ಯಾನ್ ಹಿಯರ್ ಯು. ರೆಡಿನಾ? ಸೊ ನಾವು ನಿಮ್ಮ ಹತ್ರ ಕೇಳ್ತಾ ಇರೋವಂಥದ್ದು, ಯಾಕಂದರೆ ನೀವು ನಿಮ್ಮಲ್ಲಿ ಯಾರೋ ಮುಂದೆ ಹೋಗ್ತಾರೆ, ನಿಮ್ಮಲ್ಲಿ ಯಾರೋ ಮನೆಗೆ ಹೋಗ್ತಾರೆ. ಬಟ್ ಒಂದು ಹೇಳ್ತೀನಿ, ಯಾರು ಮನೆಗೆ ಹೋಗ್ತಾರೆ, ಯಾರು ಮುಂದೆ ಹೋಗ್ತಾರೆ, ಅದು ಏನೇ ಆಗಿರ್ಬೋದು, ಅವರಂತೂ ಅವರ ತಲೆಯ ಒಳಗಡೆ ಅದ್ಭುತವಾಗಿರುವಂತಹ ನಾಲೆಜನ್ನು ತುಂಬ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಮನಸ್ಸೊಳಗಡೆ ಅದ್ಭುತವಾಗಿರುವಂತಹ ಎಕ್ಸ್ಪೀರಿಯನ್ಸನ್ನು ಪಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ದೊಡ್ಡ ಗುರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಕೇಳ್ತೀನಿ, ಆರ್ ಯು ರೆಡಿ ಅಂತ. ಸೊ ಆವಾಗ ರೆಡಿ ಅಂತ ಜೋರಾಗಿ ಹೇಳಬೇಕು ಎಲ್ಲರೂ. ಸೊ ನೀವು ಅವಾಗ ಹೇಳಿದ್ರೆ ಅಲ್ಲಿ ಸ್ವಲ್ಪ ಹೋಯ್ತು, ಇಲ್ಲಿ ಸ್ವಲ್ಪ ಹೋಯ್ತು ಅಂತ. ಇಲ್ಲಿ ಏನೂ ಹೋಗಬಾರ್ದು, ಜೋರಾಗಿ ಹೇಳ್ಬೇಕೆಲ್ಲ. ಓಕೆ, ರೆಡಿ? 3, 2, 1, ಆರ್ ಯು ರೆಡಿ? ಇಲ್ಲ, ಯಾರಿಗೋ ಕಾನ್ಫಿಡೆನ್ಸ್ ಕಡಿಮೆ ಇದೆ, ನಾನು ಮುಂದೆ ಹೋಗ್ತೀನಾ ಇಲ್ವಾ ಅಂತ. ಸೊ ಇನ್ನೂ ಬೇಕು, ನಿಮ್ಮ ವಾಯ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತು, ಬಟ್ ಸ್ಟಿಲ್ ಓಕೆ, ಒನ್ ಮೋರ್ ಟೈಮ್. ಓಕೆ, 3, 2, 1, ಆರ್ ಯು ರೆಡಿ? ಖಂಡಿತ 14 ಜನನೂ ಮುಂದೆ ಹೋಗೋ ಥರ ಆಗಲಿ, ಬಟ್ ಆಗಲ್ಲ. ಎನಿವೇಸ್, ಇನ್ನು ನೋಡಿ, ಜಡ್ಜಸ್ ಅಂದರೆ ಎಲ್ಲರೂ ಅಂದ್ಕೋತಾರೆ ತುಂಬ ಈಸಿ, ಅಲ್ಲಿ ಕೂಲರೆಲ್ಲ ಹಾಕಿರ್ತಾರೆ, ಏನು ಟೆನ್ಷನ್ ಇಲ್ಲ ಅಂತ. ಬಟ್ ಟೆನ್ಷನ್ ಇರೋವಂಥದ್ದೇ ಈಗ. ಸೊ ಅದಕ್ಕೆ ಅವರನ್ನು ಆ ಎತ್ತರದ ಸ್ಥಾನದಲ್ಲಿ ಕೂರಿಸಿರೋವಂಥದ್ದು. ಸೊ 4 ಜನ ಕೆಪೇಬಲ್ ಆಗಿರೋವಂತಹ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದಾಗ ಖುಷಿ ಆಗುತ್ತೆ. ಸೊ ಏನಿದ್ರು ನಿಮ್ಮ ಜವಾಬ್ದಾರಿ. ಓವರ್ ಟು ಜಡ್ಜಸ್. ಮೋಸ್ಟ್ ಟಫ್ ಜಾಬ್ ಇದು. ಎಸ್. ಫಿಲ್ಟ್ರಿಂಗ್ ಅಂದರೆ ಒಂದು, ವಿ ಸ್ಟಾರ್ಟೆಡ್ ವಿತ್ 500 ಪಾರ್ಟಿಸಿಪೆಂಟ್ಸ್, ಲಿಮಿಟೆಡ್, ಆ್ಯಂಡ್ ಲಾಸ್ಟಲ್ಲಿ ಪುನಃ ಕಷ್ಟ ಇತ್ತು. ಬಟ್ ಆಫ್ಕೋರ್ಸ್ ನನಗೆ ಐ ಆಮ್ ಹ್ಯಾಪಿ ವಿತ್ ಸಮ್ ಕಂಟೆಸ್ಟೆಂಟ್ಸ್. ಸ್ಟಾರ್ಟಿಂಗ್ ರೌಂಡಿಗೂ ನೆಕ್ಸ್ಟ್ ರೌಂಡ್ಸಿಗೂ ದೇ ವೆ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಒಂದು ಇವತ್ತು ಮತ್ತೆ ಫಿಲ್ಟರ್ ಮಾಡಬೇಕು. ವಿ ಹ್ಯಾವ್ ಟು ಕಟ್ ಡೌನ್ ಅಬೌಟ್ 30% ಆಫ್ ದ ಪಾರ್ಟಿಸಿಪೆಂಟ್ಸ್. ನೆಕ್ಸ್ಟ್ ರೌಂಡಿಗೆ ಉಳಿದವ್ರು ಬರ್ತಾರೆ, ಒಂದು 4 ಜನ 4-5 ಜನ ಬಿಟ್ಟು ಹೋಗಬೇಕಾಗತ್ತೆ. ಸೊ ಅಫ್ಕೋರ್ಸ್ ದೇ ಹ್ಯಾವ್ ಡನ್ ಎ ಗುಡ್ ಜಾಬ್. ಯಾಕೆಂದ್ರೆ ಲಾಸ್ಟ್ ಟೈಮ್ ಸಮ್ವೇರ್ ಲಕ್ಕಿ ಅಂತ ಆಗುತ್ತೆ. ಆಮೇಲೆ ಎಲ್ಲ ರಿಸಲ್ಟ್ಸ್ ಇವತ್ತಿನ ಆಯಾಯದಿಂದ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ, ಅವರ ಕೆಪಾಸಿಟಿ ಮೇಲೆ ಅಲ್ಲ. ಸೊ ಕೆಲವೊಮ್ಮೆ ಏನೋ ಒಂದು ರೀಸನ್ ಇರುತ್ತೆ, ಮೈಟ್ ಬಿ ನಿಮ್ಮ ಟೈಮ್ ಇಲ್ಲ, ಬಟ್ ಅದು ಕೌಂಟ್ ಆಗೋದು ರಿಸಲ್ಟಿಗೆ ಡೆಫಿನೆಟಾಗಿ ಕೌಂಟ್ ಆಗುತ್ತೆ. ನಾನು ಸಿಲೆಕ್ಟೆಡ್ ಪಾರ್ಟಿಸಿಪೆಂಟ್ಸ್ ಹೆಸರು ಹೇಳ್ತೀನಿ. ದೇ ಕ್ಯಾನ್ ಕಮ್ ಡೌನ್ ಫ್ರಮ್ ದ ಸ್ಟೇಜ್ ಸೊ ದ್ಯಾಟ್ ಯು ಆರ್ ಸೇಫ್. ಓಕೆ, ಯಾರೊಂದು 2 ಹೆಸರು ನೀವೇ ಹೇಳಿ. ಫಸ್ಟ್ ಇದು ಬೇಡವಾ? ಒಂದು 2 ಹೆಸರು, ಫಸ್ಟ್ ಇದು 2 ಹೆಸರು ಹೇಳೋಕ್ಕಾಗಲ್ಲ, ಎಲ್ರಿಗೂ ಬರುತ್ತೆ. ಓಕೆ, ಒಂದು ಗೆಸ್ ಮಾಡಿಸ್ಬಿಡ್ತೀನಿ ಎಲ್ಲರ ಹತ್ರ. ಓಕೆ, ಸಾಧ್ಯ ಹೇಳಿ, ಯಾರಾಗಿರ್ಬೋದು ಅಂದ್ರೆ ಫಸ್ಟ್ ಒಂದು 3 ಹೆಸರು ಸುಮ್ಮನೆ ಸೇಫ್. 3 ಹೆಸರು ಯಾರು ಫೈನಲ್ಗೆ ಹೋಗ್ತಾರೆ ಅಂತ. ಸೊ 3 ನೇಮ್ಸ್ ಯಾರು ಫೈನಲ್ಗೆ ಹೋಗ್ತಾರೆ ಅಂತ. ಮುಮ್ತಾಜ್ ಅವರು. ಓಕೆ. ಅಂಡ್ ದಟ್ ದೀಪಾ ಮೇಡಮ್. ಓಕೆ. ಮತ್ತೆ ಪಲ್ಲವಿ. ಓಕೆ. 3 ಆಯ್ತು. ಸುಮ್ಮನೆ ಏನಾದ್ರು ನಿಮ್ಮ ಹೆಸರು ಹೇಳ್ಬೇಕಲ್ವ ನೀವು? ಬೇರೆಯವರು ಯಾರಾದ್ರೂ ಬೇರೆಯವ್ರು ಹೇಳಿ. ಓಕೆ, ಫೈನಲ್ ಅಂತ. ಎಸ್, ನೀವ್ ಹೇಳಿ ಟಕ್ ಅಂತ ಹೇಳಿ ಬೇಗ. ಪಲ್ಲವಿ ಅಕ್ಕ, ಮಮತಾಜ್ ಅಕ್ಕ, ಓಕೆ, ಆಮೇಲೆ ರಮೇಶ್. ಓಕೆ, ಮಹಿಳೆಯರಿಂದ ಯಾರಾದರೂ ನೀವೇ. ಮುಮ್ತಾಜ್ ಮೇಡಮೇ ಹೇಳಿ. ಸಾತ್ವಿಕ್, ಪಲ್ಲವಿ, ದೀಪಾ ಮೇಡಮ್. ನಿಮ್ದೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ವಾ? ನಿಮ್ಮ ಹೆಸರು ಬಿಟ್ಟು ಬೇರೆಯವ್ರ ಹೆಸರು ಹೇಳೋದು, ನೋ ಪ್ರಾಬ್ಲಮ್. ಸಾಕಾ ಸರ್? ಇನ್ನೂ ಬೇಕಾ? ಸಾಕು. ಓಕೆ, ಅವ್ರಿಗೊಂದು ಐಡಿಯಾ ಸಿಕ್ತು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಎನಿವೇಸ್, ಪ್ಲೀಸ್ ನಾವು ನಿಮ್ಮದು ಕೇಳಬೇಕಲ್ವಾ? ಓಕೆ.
ಪಲ್ಲವಿ ಯು ಆರ್ ಸೇಫ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಸೇಫ್ ಅಲ್ಲ, ಯು ಆರ್ ಗುಡ್. ಓಕೆ, ಕೆಳಗೆ ಬರ್ಬೋದು. ಎಸ್, ನಗ್ನಗ್ತಾ ಹೋಗ್ಬೇಕು, ಸ್ಟೆಪ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಬೇಕು ಅಂತಂದ್ರೆ. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಹೇಳಿದ್ದು? ಎಲ್ಲರೂ ಮುಮ್ತಾಜ್ ಅವ್ರಿಗೆ ಜಾಸ್ತಿ ಓಟಿತ್ತು. ಅದೇನು ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ ಎಲ್ರಿಗೂ. ಆಮೇಲೆ ಮುಮ್ತಾಜ್ ಅವರ ಹೆಸರು ಎಲ್ಲಿ ಗೊತ್ತಿದೆ, ದೀಪಾ ಅವ್ರದ್ದು ಹೆಸರು ಗೊತ್ತಿಲ್ಲ. ಆ ಮೇಡಮ್, ಬ್ಲೂ ಸಾರಿ ಮೇಡಮ್ ಅಂತ ಇದ್ರು. ಅದಂಗೆ ಮುಮ್ತಾಜ್ ಅವರು PR ಚೆನ್ನಾಗಿದೆಯಾ ನಿಮ್ಮದು? PR ಚೆನ್ನಾಗಿದೆಯಾ ಅಂತ ಎಲ್ಲರ ಜೊತೆ ಪ್ರಮೋಷನ್ ಎಲ್ಲ ಚೆನ್ನಾಗಿದೆಯಾ ಅಂತ ನಿಮ್ದು? ಅದೇ ಬನ್ನಿ. ಎಸ್, ಕಂಗ್ರ್ಯಾಚುಲೇಷನ್ಸ್, ಜೋರಾಗಿರುವಂಥ ಚಪ್ಪಾಳೆ. ಎಸ್, ಹಂಗೆ ನಿಮ್ಮ ಗಂಡನಿಗೂ ಒಂದು ಹಾಯ್ ಮಾಡ್ಕೊಂಡು ಹೋಗಿ, ಅವರು ತುಂಬ ಖುಷಿಯಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಎಸ್ ಸರ್. ಆಮೇಲೆ ಬ್ಲೂ ಸಾರಿ ಮೇಡಮ್. ಓಕೆ, ದೀಪಾ ಮೇಡಮ್, ಯು ಆರ್ ಸೆಲೆಕ್ಟೆಡ್ ಫಾರ್ ದ ಫೈನಲ್ ಡೈರೆಕ್ಟ್. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ನೆಕ್ಸ್ಟ್ ನಿಮಗೆ ಡೌಟ್ ಹಾಕಕ್ಕೆ ಇರುತ್ತೆ. ನೆಕ್ಸ್ಟ್ ಐ ಥಿಂಕ್ ನಾನೇ ಹೇಳ್ತೀನಿ. ಸ್ನೇಹಿತ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಸ್ನೇಹಿತ್, ಥ್ಯಾಂಕ್ ಯು. ಎಸ್. ಅನ್ವಿತ್. ಅನ್ವಿತ್, ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಒಳ್ಳೆಯದಾಗಿ. ಎಸ್, ಫ್ಯಾಂಟಾಸ್ಟಿಕ್. ಸಾತ್ವಿಕ್. ಓ ಮಿಸ್ಟರ್ ಸಾತ್ವಿಕ್, ಕಂಗ್ರ್ಯಾಚುಲೇಷನ್ಸ್. ಸೊ ಲಾಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಡಲ್ ಆಗಿದ್ರಿ, ಇವಾಗ ಹ್ಯಾಪಿಯಾಗಿ ಹೋಗ್ಬೇಕು, ನಗ್ನಗ್ತಾ ಸ್ಮೈಲ್ ಎಲ್ಲ ಕೊಟ್ಕೊಂಡು ಹೋಗಿ. ಕಂಗ್ರ್ಯಾಚುಲೇಷನ್ಸ್. ಪುಂಡಲಿಕ. ಕಂಗ್ರ್ಯಾಚುಲೇಷನ್ಸ್. ಕಿತ್ತೂರಿನ ಮುತ್ತು ಪುಂಡಲಿಕ ಅವರೇ, ಕಂಗ್ರ್ಯಾಚುಲೇಷನ್ಸ್. ಲವ್ ಯು ಸರ್. ಯಾರಿಗೆ? ಗುರುಕಿರಣ್ ಸರ್ ಅವ್ರಿಗೆ, ನಮ್ಮ ಫೇವ್ರೇಟ್ ಅವರು. ಅಲ್ಲ, ಬಾಕಿದ್ದವ್ರಿಗೆಲ್ಲ ಇಲ್ಲ ಸರ್, ಎಲ್ಲರಿಗೂ ಲವ್ ಯು ಸರ್. ನಮಗೆ? ನಿಮಗೂ ಸರ್, ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಟು. ಪ್ಲೀಸ್. ನಂದಿನಿ. ಕಂಗ್ರ್ಯಾಚುಲೇಷನ್ಸ್, ನಂದಿನಿ ಫ್ರಮ್ ಬಂಟ್ವಾಲ್, ಕಂಗ್ರ್ಯಾಚುಲೇಷನ್ಸ್. ಜೇಸನ್. ಓಕೆ, ಮಿಸ್ಟರ್ ಜೇಸನ್ ಫ್ರಮ್ ಮ್ಯಾಂಗ್ಳೂರ್, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ ಗ್ರ್ಯಾಂಡ್ ಫಿನಾಲೆಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ರೌಂಡಿಗೆ. ಓಕೆ, ಉಳಿದವರು ಡೆಫಿನೆಟ್ ಆಗಿ ಲಾಸ್ಟ್ ರೌಂಡ್ ನನಗೆ ಹೇಳಬೇಕಂದ್ರೆ ಸಂತೋಷ್, ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಹಳೆ ಸಿಂಗಿಂಗಿಗೂ ಈ ರೌಂಡ್ ಸಿಂಗಿಂಗಿಗೂ. ತುಂಬ ಡಿಫ್ರೆನ್ಸ್ ಇತ್ತು. ಅಫ್ಕೋರ್ಸ್ ಕಾಂಪಿಟೇಷನ್ ಮಾರ್ಕ್ ಮೇಲೆ, ಇವತ್ತಿನ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಬಟ್ ಲಾಸ್ಟ್ ರೌಂಡಿಗೆ ಈ ರೌಂಡಿಗೂ, ಲಾಸ್ಟ್ ರೌಂಡಲ್ಲಿ ಬಾರ್ಡ್ರಲ್ಲಿದೆ, ಈ ಸಲ ಮತ್ತೆ ಈ ಬಾರ್ಡ್ರಿಗೆ ಬಂದೆ. ಬಟ್ ಯು ಆರ್ ಟಾಪ್ ಆನ್ ದ ಲೈನ್. ಸೊ ನಮಗೆ 8 ಮಾತ್ರ ಸೆಲೆಕ್ಟ್ ಮಾಡಬೇಕಿತ್ತು. ವಿ ಕುಡಂಟ್ ಡೂ ಎನಿಥಿಂಗ್. ಸೊ 9 ಸೆಲೆಕ್ಟ್ ಮಾಡಿದ್ವಿ. ಸೊ ಉಳಿದ ಸಿಂಗರ್ಸ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಜೊತೆ ಇಷ್ಟು ಜರ್ನಿಗೆ ಬಂದಿದ್ದಕ್ಕೆ. ನಮ್ಮ ಲತಾಶ್ರೀ ಅವರು ಅಷ್ಟೇ, ಐ ಥಿಂಕ್ ಲಾಸ್ಟ್ ಸಾಂಗ್ ಡಿಡ್ ದ ಹೋಲ್ ಮ್ಯಾಜಿಕ್ ಮಾಡ್ತು. ಸೊ ಮಾರ್ಕ್ ಟೋಟಲ್ ಬರುವಾಗ ಡಿಫ್ರೆನ್ಸ್ ಆಗುತ್ತೆ. ರಮೇಶ್ ಅವರು ಅಷ್ಟೇ, ಬಾರ್ಡರ್ ಇತ್ತು ನಮಗೆ. ಎದೆ ತುಂಬಿ ನಾವು ಅದೇ ಡಿಸ್ಕಷನ್ ಇತ್ತು. ಚೆನ್ನಾಗಿ ಹಾಡಿದ್ರಿ. ಭಾರ್ಗವ್ ವಾಯ್ಸ್ ತುಂಬ ಚೆನ್ನಾಗಿದೆ. ಯುವರ್ ಸೆಲೆಕ್ಷನ್ ಆಫ್ ಸಾಂಗಲ್ಲಿ ಮಿಸ್ಟೇಕ್ ಮಾಡಿದಷ್ಟು ಕಟ್ ಆಗ್ತಾ ಬರುತ್ತೆ ಪಾಯಿಂಟ್ಸು. ಸೊ ಅದರಲ್ಲಿ ಸ್ವಲ್ಪ ಹೇಳ್ತೀನಿ ರೀ. ರಮೇಶ್, ದಿನಕರ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಫೈನಲ್ ಒಬ್ಬರೇ ಗೆಲ್ಲೋದು, ಒಂದೊಂದು ಮಿಸ್ ಆಗ್ತಾ ಹೋಗ್ತಾ ಬರುತ್ತೆ. ಬಟ್ ಡೆಫಿನೆಟಾಗಿ ಪರ್ಫಾರ್ಮೆನ್ಸ್ ಮೇಲೆ, ಯಾಕೆಂದರೆ ಜಡ್ಜಸ್ ಇಲ್ಲಿ ಪಕ್ಕಾ ಇದ್ದಾರೆ, ಡೌಟ್ ಇರೋದಿಲ್ಲ. ಸೊ ಆಯಾ ದಿವಸದ ಜಡ್ಜ್ಮೆಂಟ್ ಮೇಲೆ ಹೋಗುತ್ತೆ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಈ ಜರ್ನಿ ಇಲ್ಲಿಗೆ ಮುಗಿಯಲ್ಲ, ನೀವು ಕಂಟಿನ್ಯೂ ಮಾಡ್ತೀರಾ. ಸೊ ಮತ್ತೆ ಸಿಗ್ತಾ ಇರ್ತೀರಾ. ಆಲ್ ದ ಬೆಸ್ಟ್ ಫಾರ್ ಯು ಮ್ಯೂಸಿಕಲ್ ಜರ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್. ಅದೇ ಒಂದು ಕಾಂಪಿಟೇಷನ್ ಅಂತ ಹೇಳಿದ ಮೇಲೆ ಎಲ್ಲರೂ ಎಲ್ಲ ಹಂತಕ್ಕೂ ಬರೋದಕ್ಕಾಗಲ್ಲ. ಬಟ್ ನೀವು ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡಬೇಕು. ಬಿಕಾಸ್ 500ಕ್ಕಿಂತಲೂ ಹೆಚ್ಚು ಸಿಂಗರ್ಸ್ ಇದ್ದರು. ಸೊ ಅದರಲ್ಲಿ ಟಾಪ್ 40ನಲ್ಲಿ ನೀವು ಇದ್ದೀರಾ ಅಂತಂದರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್. ಆ್ಯಂಡ್ ಯಾವತ್ತೂ ಯಾರು ನೋಡಿ ಪ್ರಯತ್ನ ಪಡ್ತಾ ಇರ್ತಾರೆ, ಇನ್ನೇನಾದರೂ ಮಾಡಬೇಕು ಅಂತ ಪ್ರಯತ್ನ ಮುಂದುವರಿಸ್ತಾರೆ, ಅವರು ಯಾವತ್ತೂ ಕೂಡ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಗೆಲುವು ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಅಷ್ಟೇ, ಆದರೆ ಅವರು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾದರೂ ಏನಾದರೂ ಮಾತಾಡಬೇಕು ಹೇಳಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಮಾತಾಡ್ಬೋದು. ಸಂತೋಷ್, ನಿಮಗೇನಾದರೂ ಹೇಳಬೇಕು ಅಂತ ಇದ್ದರೆ ಪ್ಲೀಸ್.
ಇಲ್ಲಿ ತನಕ ನಾನು ಆದಷ್ಟು ಒಳ್ಳೆ ಥರ ಮಾಡ್ತಾ ಬಂದಿದ್ದೇನೆ. ಆದರೆ ಈ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ನನಗೆ ಕೊಟ್ಟಂತಹ ಎಲ್ಲ ಈ ಒಂದು ನಮ್ಮ ಸೂಪರ್ ಸಿಂಗರ್ನ ಆರ್ಗನೈಸರ್ಸಿಗೆ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ ನನಗೆ ತುಂಬ ಕಾಮೆಂಟ್ ಜಡ್ಜ್ ಸೈಡಿಂದ ಸಿಕ್ಕಿದೆ. ಅದನ್ನು ನಾನು ಪಾಸಿಟಿವ್ ಆಗಿ ತೆಗೆದು ಮುಂದೆ ಆದಷ್ಟು ಒಳ್ಳೆ ರೀತಿಯಲ್ಲಿ ನನ್ನ ಸಿಂಗಿಂಗನ್ನು ನಾನು ಇಂಪ್ರೂವೈಸ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್, ದಟ್ ದ ಸ್ಪಿರಿಟ್. ಆ್ಯಂಡ್ ಕುಂಬಳೆ ಜನ ಖಂಡಿತ ನಮ್ಮ ಊರಿನ ಹುಡುಗ ಅಂತ ನಿಮಗೆ ಇನ್ನಷ್ಟು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಭಾರ್ಗವ್, ನೀವು ಒಂದು ಎಂಟರ್ಟೈನಿಂಗ್ ಪ್ಯಾಕೇಜ್ ಅಂತ ಹೇಳಬಹುದು. ಅಲ್ಲೋ ಇದು ಅಂತ ತುಂಬ ನಗಿಸಿದ್ರಿ. ಆ್ಯಂಡ್ ಏನಾದರೂ ಹೇಳಬೇಕು ಅಂತ ಇದ್ದರೆ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಜಡ್ಜಸ್ಗೂ. ಸರ್ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ, ಪಾಸಿಟಿವ್ ಆಗಿ ತಗೊಳ್ತೀನಿ ಸರ್. ಮತ್ತು ಪ್ರೋಗ್ರಾಮ್ಸಿಗೆಲ್ಲ ಬಂದಾಗ ನಾವೇನೂ ಅಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಿರುತ್ತೆ. ಅದೇ ಪ್ಲಸ್ ಪಾಯಿಂಟ್ ನಮಗೆ. ಮತ್ತೆ ಇಲ್ಲ ಏನು ಇಲ್ದಿದ್ರೆ ನೀವು ಇಲ್ಲಿವರೆಗೆ ಸಿಲೆಕ್ಟು ಆಗ್ತಿರ್ಲಿಲ್ಲ. ಅಷ್ಟು ಜನ ಬಿಟ್ಟು ನೀವು ಸಿಲೆಕ್ಟ್ ಆಗಿದ್ದೀರಾ. ನೆಕ್ಸ್ಟ್ ರೌಂಡಿಗೆ ಇದೇ ಡೈಲಾಗ್ ಬೇರೆಯವ್ರು ಹೇಳಿದರೆ ಅದೇ ಸಿಲೆಕ್ಟ್ ಆದವರು ನೆಕ್ಸ್ಟ್ ಟೈಮ್ ಇದೇ ಡೈಲಾಗ್ ಹೇಳಬೇಕಾಗದು. ಯಾಕಂದರೆ ವಿನ್ನಿಂಗ್ ಬರೋದು ಫೈನಲ್ ಅಷ್ಟೇ. ಫೈನಲ್ ಒಬ್ಬ ಮೇನ್ ವಿನ್ನರ್ ಇರೋದು. ಯಾಕಂದರೆ ಲೈಫ್ ಅಂತ ಅಲ್ಲ, ಕಾಂಪಿಟೇಷನ್ ಇದು. ಆಮೇಲೆ ವಿನ್ನರ್ಸ್ ಯಾವತ್ತೂ ದೊಡ್ಡ ಸಿಂಗರ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಜಗತ್ತಲ್ಲಿ ವಿನ್ ಆಗಿರೋದು ಯಾವಾಗ ಲೂಸರ್ಸೇ. ನಾನು ಸೋತೆ ಬಂದಿರೋದು, ನಾನು ವಿನ್ ಆಗಿರಲಿಲ್ಲ ಕಾಂಪಿಟೇಷನಲ್ಲಿ. ನಾನು ಹಿಂದೆ ಇದ್ದೆ. ಯಾವತ್ತು ಸೋತಾಗ ಛಲ ಜಾಸ್ತಿ ಬರುತ್ತೆ. ಥ್ಯಾಂಕ್ ಯು ಸರ್. ಆಮೇಲೆ ನಿಮಗೆ ಇನ್ನೂ ಏಜ್ ತುಂಬ ಇದೆ. ಎಷ್ಟಾಯ್ತು ನಿಮಗೆ ಏಜು? 19ಗೆ ನಾನು ಶುರು ಮಾಡಿದ್ದಷ್ಟೇ. ನಾನು 18ರಲ್ಲಿ ಸಿಂಗಿಂಗ್ ಅಂತ ಶುರು ಮಾಡಿದ್ದೆ. ಅಷ್ಟೇ ಏಜಿಗೆ. ಅಷ್ಟರಾಗೆ ಹಾಡ್ತಾ ಇರಲಿಲ್ಲ. ನಾನು ಶುರು ಮಾಡಿದ್ದೆ ತುಂಬ ಲೇಟು. ಕಾಲೇಜಿಗೆ ಬಂದ ನಂತರ ಶುರು ಮಾಡಿದ್ದೆ. ಬಟ್ ಶುರು ಮಾಡಿ 3-4 ವರ್ಷದಲ್ಲಿ ಆನ್ ಆಗಿದೆ ಅಷ್ಟೇ. ಯಾವತ್ತೂ ಛಲ ಮತ್ತು ಫೈರ್ ಇರಬೇಕು ಒಳಗಡೆ. ಓಕೆ, ಇವಾಗ ನಿಮಗೆ ಏಜ್ ಇನ್ನು ಸಿಕ್ಕಾಪಟ್ಟೆ ಇದೆ. ಸರ್ ಬಿಡಲ್ಲ ಸರ್, ಬಿಡಲ್ಲ, ಹಂಗೆ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಮುಖದಲ್ಲಿ ಆ ನಗು ಇದೆ ಅಲ್ವಾ, ದ್ಯಾಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಹಂಗೆ ಕಂಟಿನ್ಯೂ ಮಾಡಿ. 19 ವರ್ಷಕ್ಕೆ ನಾವು ಕಾಲೇಜ್ಗೆ ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ, ನೀವು ಸ್ಟೇಜ್ಗೆಲ್ಲ ಬಂದಿದ್ದೀರಾ. ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೇಳಿ, ನಿಮಗೇನಾದರೂ ಹೇಳಬೇಕು? ನಮಸ್ಕಾರ. ನಮಸ್ತೆ. ಮ್ಯೂಸಿಕನ್ನು ಯಾವ ರೀತಿ ಸ್ಟಡಿ ಮಾಡಬೇಕಂತ ಕಲೀಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ. ಹಾಗೆ ಮುಂದೆ ಇನ್ನು ಬೇರೆ ರಿಯಾಲಿಟಿ ಶೋಸ್ಗಳಿಗೆಲ್ಲ ಯಾವ ರೀತಿ ರೆಡಿಯಾಗಿ ಹೋಗಬೇಕಂತ ನನಗೊಂದು ಈಗ ಸಾಧಾರಣವಾಗಿ ಐಡಿಯಾ ಬಂತು. ಇಲ್ಲ, ನೀನು ಆ್ಯಕ್ಚುಲಿ ಚೆನ್ನಾಗಿ ಆಡಿದ್ದೀನಿ. ನಿಂದು ಆ್ಯಕ್ಚುಲಿ ಫಸ್ಟ್ ಸೆಲೆಕ್ಷನ್ ರಾಂಗ್ ಆಗಿತ್ತು. ಹಾಡು ಸಿಕ್ಕಾಪಟ್ಟೆ ಟಫ್ ಶುರು ಮಾಡಿದ ತಕ್ಷಣ ಒಳ್ಳೇದದು. ಅದು ಯೂಶ್ವಲಿ ಕಾಂಪಿಟೇಟರ್ಸ್ ಇರುತ್ತೆ ಕಷ್ಟದ ಸಾಂಗ್ ಹಾಡಬೇಕು ಅಂತ. ಬಟ್ ನೀವು ಈಗ ಪ್ರಾಬ್ಲಮ್ಮು ಕೆಲವರು ಏನು ಮಾಡ್ತಾರೆ, ಕಷ್ಟದ ಸಾಂಗ್ ಇನ್ಸ್ಟೆಂಟ್ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಅಂತ ಇರುತ್ತೆ. ನಮ್ದು ಇಲ್ಲಿ ಏನಾಗುತ್ತೆ, ನೀನು ತಪ್ಪು ಮಾಡಿದಷ್ಟು ಡಿಡಕ್ಟ್ ಆಗ್ತಾ ಹೋಗುತ್ತೆ ಮಾರ್ಕು. ಯಾವತ್ತು ಕಷ್ಟದ ನಮ್ಗೆ ಎಷ್ಟು ಕಮಾಂಡ್ ಇದೆ ಆ ಸಾಂಗಲ್ಲಿ, ಯಾಕೆ ನಿಮಗೆ ಚಾಯ್ಸ್ ಬಿಡ್ತಾ ಇರೋದು. ಇಲ್ಲಿ ಯಾರು ಒತ್ತಾಯ ಮಾಡ್ತಾ ಇಲ್ಲ ಇದೇ ಸಾಂಗ್ ಹಾಡಬೇಕು ಅಂತ. ಆಗ ನಿಮಗೆ ಕಂಟ್ರೋಲ್ ಇದೆ. ಈಗ ರಮೇಶ್ ನನ್ನ ಲೆಕ್ಕದಲ್ಲಿ ಸಾಂಗ್ ಸೆಲೆಕ್ಷನಲ್ಲಿ ಎಡವಿದು. ಸಾರಿ, ನಾಟ್ ರಮೇಶ್, ದಿನಕರ್ ಸಾಂಗ್ ಸೆಲೆಕ್ಷನಲ್ಲಿ ಎಡವಿದು. ಸಾಂಗ್ ಸೆಲೆಕ್ಷನ್ ಎಡವಿದ್ರಿಂದ ನಿಂದು ನೆಗೆಟಿವ್ ಆಗಿದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸರ್ ನನಗೆ ಟ್ರ್ಯಾಕ್ ಅಂದರೆ ಸಿಕ್ಕಲಿಲ್ಲ. ಅಂದರೆ ಅದು ಏನಾಗುತ್ತೆ ಅಂದರೆ ಎಲ್ಲರೂ ಅವರವರೇ ಟ್ರ್ಯಾಕ್ ತರುತ್ತಾನೆ. ಟ್ರ್ಯಾಕ್ ಹೆಂಗೋ ಮಾದ್ರೆ ಹುಡುಕ್ಬೇಕು. ಯಾವ್ದು ಹಠ ಛಲ ಹೆಂಗೆ ಸಾಂಗ್ ಕಲಿಯೋ ಛಲ ಇರುತ್ತಾ, ಟ್ರ್ಯಾಕ್ ಹೆಂಗೋ ಮಾಡಿ ಹುಡುಕ್ಬೇಕದು. ಯಾಕಂದ್ರೆ ಲೈವ್ ಇಲ್ಲ ಅಂತ ಗೊತ್ತು, ಎಲ್ರಿಗೂ ಗೊತ್ತು ಟ್ರ್ಯಾಕೆ ತರೋದು ಅಂತ. ಸೊ ಅದ್ರಲ್ಲಿ ಟ್ರ್ಯಾಕ್ ಸೆಲೆಕ್ಷನಲ್ಲಿ ಟ್ರ್ಯಾಕ್ ಮೊದಲೇ ನೀವು ರೆಡಿ ಮಾಡಬೇಕು. ಎಷ್ಟೆಷ್ಟು ಆಗುತ್ತೆ ಅಷ್ಟು ಟ್ರ್ಯಾಕ್ ತಂದಿಡಬೇಕು. ಯಾವ ಸಾಂಗಿಗೆ ರೆಡಿ ಆಗಬೇಕು ಅಂತ ಮೊದಲೇ ಟ್ರ್ಯಾಕ್ ತಂದಿಡಬೇಕು. ಅದೊಂದು. ಆಮೇಲೆ ಎಲ್ಲ ಶ್ರುತಿದೆಲ್ಲ ಚೇಂಜ್ ಮಾಡ್ತೀರಲ್ಲ, ಸಾಂಗ್ ಇಲ್ಲದ್ರೆ ನಮ್ಮ ಶರತ್ ಹತ್ರ ಕೇಳಿದ್ರು ಹುಡುಕಿ ಕೊಡ್ತಾರೆ ಇದ್ರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಬ್ರೈಟ್ ಫ್ಯೂಚರ್ಗೆ. ಎಸ್ ಸರ್, ನೀವೇನು ಹೇಳ್ತೀರಾ ಪ್ಲೀಸ್? ಫಸ್ಟ್ ಆಫ್ ಆಲ್ ಈ ನಮ್ಮ ಟಿವಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿವರೆಗೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಗುರುಕಿರಣ್ ಸರು ಮತ್ತು ವಿ ಮನೋಹರ್ ಸರು, ಕದ್ರಿ ಸರು, ರಾಜಗೋಪಾಲ್ ಸರ್ ಅವ್ರ ಮುಂದೆ ಹಾಡೋದೇ ಒಂದು ದೊಡ್ಡ ಭಾಗ್ಯ. ಇಲ್ಲಿವರೆಗೂ ಥ್ಯಾಂಕ್ ಯು ಸರ್. ಒಂದು ಎಕ್ಸ್ಪೀರಿಯೆನ್ಸ್ ಬೆಳೀತು ನನಗೆ. ಇಲ್ಲಿಂದ ಮುಂದೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದರಲ್ಲಿ ವಿನ್ ಆದವರು ಮತ್ತು ಸೋತವರು ಆ ಥರ ಏನು ಭಾವನೆ ಇಲ್ಲ. ಎಲ್ರದ್ದು ಪರಿಚಯ ಆಯಿತು. ನಾವೆಲ್ಲೋ ಇದ್ವಿ, ಇಲ್ಲೆಲ್ಲೋ ಬಂದು ಎಲ್ರದ್ದು ಪರಿಚಯ ಆಯಿತು. ಅದೇ ದೊಡ್ಡದು. ಇನ್ನು ಅವ್ರ ಜೊತೆನೇ ಚೆನ್ನಾಗಿ ಗೊತ್ತಿರದೇ ಇರೋ ವಸ್ತುನ ಎಲ್ಲ ಪರಿಚಯ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ, ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಏನೇ ನೆಗೆಟಿವ್ ಆದರೂ ಕೂಡ ಅದರಲ್ಲಿ ಏನು ಪಾಸಿಟಿವ್ ಇದೆ ಅಂತ ನೋಡಬೇಕಂತ, ನಾವು ಜಾರಿ ಬಿದ್ದರೂ ಅಲ್ಲಿ ಏನಾದರೂ ಇದೆಯಾ ಅಂತ ನೋಡಬೇಕಂತ ಹೆಕ್ಕೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿ ಗುಜರಾತ್ನಿಂದ ಇಲ್ಲಿಗೆ ಬಂದ್ರಿ ನೀವು. ಆ್ಯಂಡ್ ಅದೇ ನಿಮ್ಮ ಮೊದಲ ಗೆಲುವು. ಆ ಪ್ರಯತ್ನ ಇದೆ ಅಲ್ವಾ, ದ್ಯಾಟ್ ಈಸ್
ಫೆಂಟಾಸ್ಟಿಕ್ ಆ್ಯಕ್ಚುಲಿ, ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಾ? I would just like to thank, first of all, I'd like to thank Somshekhar Anna because he supported me a lot. And thank you Super Singer, Namma TV channel and all of you judges. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಬ್ರೈಟ್ ಫ್ಯೂಚರ್ ತುಂಬ ಚೆನ್ನಾಗಿರಲಿ, ಫ್ಯೂಚರ್ ತುಂಬ ಬ್ರೈಟ್ ಆಗಿರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಇನ್ನಷ್ಟು ದೊಡ್ಡ ವೇದಿಕೆಗಳು ಸಿಗಲಿ. ಆ್ಯಂಡ್ ಮುಂದಿನ ವರ್ಷ, ಮುಂದಿನ ಸೀಸನ್ ಮತ್ತೆ ನೀವು ಬಂದು ವಿನ್ನರ್ಸ್ ಆಗೋ ಥರ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಓಕೆ, ಅಂತೂ ಇಂತೂ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು. ಈ ಒಂದು ಸೆಮಿಫಿನಾಲೆ ಗ್ರ್ಯಾಂಡ್ ಆಗಿ ಮುಕ್ತಾಯ ಆಗ್ತಾ ಇದೆ. ಎಸ್, ಕೆಲವರಿಗೆ ಪನ್ನೀರು, ಕೆಲವರಿಗೆ ಕಣ್ಣೀರು. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಂಪಿಟೀಷನ್ ಅಂದ ಮೇಲೆ ಎಲ್ಲರೂ ಮುಂದೆ ಹೋಗೋದಕ್ಕಾಗಲ್ಲ. ಬಟ್ ಯಾರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಖಂಡಿತ ನಿಮಗೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿರೋಂತಹ ಪರ್ಫಾರ್ಮೆನ್ಸಸ್ ನೋಡೋದಕ್ಕೆ, ಕೇಳೋದಕ್ಕೆ ಸಿಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಎಪಿಸೋಡ್ಗೋಸ್ಕರ ನೀವಂತೂ ಡೆಫಿನೆಟ್ಲಿ ಕಾಯ್ತೀರಾ. ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮೆಲ್ಲ ಜಡ್ಜಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಅಂದರೆ ಪ್ರೇಕ್ಷಕರ, ವೀಕ್ಷಕರ ಸಪೋರ್ಟ್, ಪ್ರೀತಿ, ಪ್ರೋತ್ಸಾಹ ಹೀಗೆ ಇರಲಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಗ್ರ್ಯಾಂಡ್ ಆಗಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.